ನಮಸ್ತೆ. ಈ ಕ್ಲಾಸ್ನಲ್ಲಿ ಇವಾಗ ನಾವು ಈ ಪೊಸಿಷನ್ ಐಡೆಂಟಿಫೈಯರ್ ಅಥವಾ ಸ್ಟೇಟಸ್ ಅಂತ ಹೇಳ್ಬೋದು. ಓಕೆ, ಅದನ್ನು ತಿಳ್ಕೊಳ್ಳೋಣ. ಅಂದ್ರೆ ಈಗ ಯಾವುದೊಂದು ವಸ್ತು ತಗೊಳ್ತೀರಾ, ಅದು ಮೇಲೆ, ಕೆಳಗೆ, ತುದಿ, ಬುಡ, ಆತರ ಎಂಡ್, ಬೋತ್ ಎಂಡ್ have some different name like top and bottom. ಆ ತರ ನಾವು ಇಲ್ಲಿ ಕಲ್ತ್ಕೊಂಡು ಹೋಗೋಣ. ಓಕೆ, I will share my screen. ಓಕೆ, ಈಗ ಒಂದು ಟ್ರೀ ಅಂತ ತಗೊಂಡ್ರೆ ಎನಿ vertical item, vertical maybe tree or pole. Okay, if you talk about like this, kade means bottom end. Kade, kodi means starting end. Okay, starting ends kodi. Okay, kade, kodi, tudi ಅಂತ ಹೇಳ್ತಾರೆ ಕನ್ನಡದಲ್ಲಿ, ತುದಿ ಅಂತ ಹೇಳ್ತಾರೆ, ಕೊಡಿ. ಸೊ ಇಟ್ ಇಸ್ ಕೊಡಿ, ಕಡೆ. ಓಕೆ, ನಡು, ಕಡೆ, ಕೊಡಿ, ನಡು. ಅದೇ ತರ ಇದು ಮರಕ್ಕೆ ಸಂಬಂಧಪಟ್ಟಾಗ ಮರಕ್ಕೆ ಇನ್ನೊಂದು ಹೇಳ್ತೇವೆ, ಮುದೇಲು ಅಂತ. ಮುದೇಲು ಅಂದ್ರೆ ಬುಡ. ಓಕೆ, ದ ಬಾಟಮ್ ಪೋರ್ಷನ್ ಆಫ್ ಎನಿ ಟ್ರೀ ಇಸ್ ಕಾಲ್ಡ್, ಸ್ಪೆಷಲಿ ಟ್ರೀ ಆರ್ ಎನಿ ಸ್ಟ್ಯಾಂಡಿಂಗ್ ಪೋಲ್ ಇಸ್ ಮುದೇಲು. ಓಕೆ, ಅದು ಕಾಡೆ ಅಂತ ಹೇಳಲ್ಲ. ಓಕೆ, ದಿಸ್ ಇಸ್ ಮುದೇಲು. ಕೊಡಿ, ಕೊಡಿಗೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ, ಕೊಡಿಗೆ ಕುಬಲ್ ಅಂತಾನೆ ಹೇಳ್ತಾರೆ. ಕುಬಲ್ ಮೇನ್ ಆಗಿ ಯೂಸ್ ಆಗೋದು ಈಗ ಮನೆಯದ್ದು ಟಾಪ್ ಪೋರ್ಷನ್ ಕುಬಲ್ ಅಂತ ಹೇಳ್ತಾರೆ. ಅಥವಾ ಕೋಕೋನಟ್ ಟ್ರೀ, ಅರೇಕಾ ಟ್ರೀ, ಅದದ್ದು ಎಂಡ್ಗೆ ಕುಬಲ್ ಅಂತಾನು ಹೇಳ್ತಾರೆ. ಓಕೆ, ಮರದ ಕೊಡಿ, ಮರದ ಕುಬಾಲ್ಡ್ ಮಾಡ್ಬೋದು, ಕೊಡಿ ಅಂತಾನೆ ಜಾಸ್ತಿಯಾಗಿ ಯೂಸ್ ಮಾಡೋದು. ಕಡೆ, ಕೊಡಿ, ನಡು, ಮುದೇಲು. ಓಕೆ, ಸ್ಟಿಕ್ಗೆ ಈಗ ನಾರ್ಮಲ್ ಸ್ಮಾಲ್ ಸ್ಟಿಕ್ ಇದೆ, ದೇರ್ ವಿ ಆರ್ ಯೂಸಿಂಗ್ ಕಡೆ ಕೊಡಿ. ಓಕೆ, ಕಡೆ, ಕೊಡಿ. Kade means broad end. Okay, kudi means that sharper end. Okay, kade, kudi. It for example, this kakke, this kage, kage maratta kodi tundu. Kakke maratta kodi tundu. Mudelu, maratta mudelu. Uchchu, uchchu means snake. Uchchu maratta mudelundu. ಅಥವಾ ಉಚ್ಚು ಮರದ ಕಡೆ ತುಂಡು, ಕಡೆ ಮೀನ್ಸ್ ಎಂಡ್. ಓಕೆ, ಮಂಗೆ ಒಳಕೊಂಡು, ಮಂಗೆ, ಮಂಗೆ ನಡುಟುಂಡು, ನಡುಟು, ನಡು ಮೀನ್ಸ್ ಮಿಡ್ಲ್, ಟು, ನಡುಟು, ದಿಸ್ ಸಫಿಕ್ಸ್ ಕೇಸ್, ನಡುಟು, ನಡುವಿನಲ್ಲಿ, ಕೊಡಿಯಲ್ಲಿ, ಕೊಡಿಟ್, ಕಡೆಟ್. ಓಕೆ, ಮರಟ್, ಮರದಲ್ಲಿ, ಈ ತರ. ಓಕೆ, ನೆಕ್ಸ್ಟ್ ದಿಸ್ ಒನ್, ಫ್ರಂಟ್, ಮಿಡಲ್, ಬ್ಯಾಕ್. ಓಕೆ, ಕನ್ನಡದಲ್ಲಿ ಹೆಂಗ್ ಹೇಳ್ತೇವೆ, ಎದುರು. ಎದುರು ಅಂದ್ರೆ ಫ್ರಂಟ್. ಓಕೆ, ಕನ್ನಡದಲ್ಲಿ ಎದುರು, ತುಳುವಲ್ಲಿ ಕೂಡ ಎದುರು. ಎದುರು, ಎದುರು ಇದ್ದದು ಎದುರು. ನಡುಟು, ನಡುಟು. ಪಿರ ಅಂದ್ರೆ ಬ್ಯಾಕ್, ಪಿರ. ಓಕೆ, ದುಂಬು ಅಂತಾನು ಎದುರು ಹೇಳ್ತಾರೆ, ಎದುರು ಅಥವಾ ದುಂಬು. ದುಂಬು, ದುಂಬು ಇಸ್ ಅಪ್ಕಮಿಂಗ್. ಓಕೆ, ಈಗ ದುಂಬುದ ವಾರ ಅಂದ್ರೆ ಅಪ್ಕಮಿಂಗ್ ವೀಕ್. ದುಂಬು ಅಂದ್ರೆ ಫ್ರಂಟ್. ಓಕೆ, ಎದುರು, ಪಿರ, ನಡು. ಓಕೆ, ನೌ ಕ್ವಶನ್. ಕಾರ್, ಕಾರ್ ಓಲುಂಡು, ಕಾರ್, ಕಾರ್ ಕಂಪೇರ್ ಟು ಸೈಕಲ್ ಎದುರುಂಡು. ಓಕೆ, ಸೈಕಲ್ ದ ಎದುರುಂಡು. ಬಸ್ ದ ಪಿರ ಉಂಡು, ಬಸ್ ದ ಪಿರ. ಓಕೆ,
ಬಸ್ದ ಪಿರ ಉಂಡು. ಬಸ್ಸು ಓಲುಂಡು, ಬಸ್ಸು ಕಾರುದ ಎದುರುಂಡು. ದುಂಬು ಉಂಡು. ಓಕೆ, ಸೈಕಲ್ ಪಿರ ಉಂಡು. ಕಾರುದ ಪಿರ ಸೈಕಲ್ ಉಂಡು. ಕಾರು ಬಸ್ಸುಲ ಸೈಕಲ್ದಲ ನಡುಟ್ಟು ಉಂಡು, ನಡುಟ್ಟು. ಓಕೆ, this is the sequence. Another thing is here, line sequence. Suru means beginning end. Akeri means ending. Okay, akeri, at last ಅಂತ ಹೇಳ್ತಾರಲ್ಲ, ಸ್ವಲ್ಪ ಅಕೇರಿ ಉಂಡು, ಸುರುಕುಂಡು. ಓಕೆ, ಸುರುಕೆ ಬರ್ಕೊಂಡು, ಬಸ್ ಸ್ಟ್ಯಾಂಡ್ ಸುರುಕೆ ಬರ್ಕೊಂಡು, ಐದಕ್ಕ ಚೌಟ್ರಿ ಬರ್ಕೊಂಡು ಅಂತ ಆ ತರ. ಸುರು ಎಂಡ್, ಸುರು ಸಾಲದ ಸುರುಟುಲ್ಲೆ, ಐ ಮೀನ್ at beginning of Q. Suru. Akeri means end. Okay. ಈಗ ಸೀಕ್ವೆನ್ಷಿಯಲ್ ಆರ್ಡರ್, ದಿಸ್ ಈಗ 1ನೇ 2ನೇ 3ನೇ ಮೀನ್ಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆ ತರ ಕರಿತೇವಲ್ಲ, ಅದಕ್ಕೆ ನಾವು ಫಸ್ಟ್ಗೆ 1ನೇ, ಒಂಜನೇ. ಸೊ ಸೇಮ್ ಲೈಕ್ ಕನ್ನಡ ತರನೇ ಇದು ಕೂಡ ಇರುವಂತದ್ದು. ಈಗ ಒಂಜಿ, ರಡ್ಡು, 10, 100 ಅದಕ್ಕೆ ನೇ ಸೇರಿಸೋದು. ಓಕೆ, ಒಂಜನೆ, ರಡ್ಡನೆ, ಮೂಜನೆ, ನಾಲನೆ, 10ನೇ, 100ನೇ. ಓಕೆ, ಈ ತರ ಮಿಡ್ ಅಲ್ಲಿ ಬರುವಾಗ ನಡುವಣಿ. ಓಕೆ, ಈಗ ಇದ್ರಲ್ಲಿ ಒಂದು ನಿಮ್ಗೆ ಈ ಬರ್ತ್ ಸೀಕ್ವೆನ್ಸ್ಗೆ ನೀವು ಕಂಪೇರ್ ಮಾಡುವಾಗ ಒಂದು ಸ್ಪೆಷಲ್ ವರ್ಡ್ ಎಲ್ಲ ಯೂಸ್ ಮಾಡ್ತಾರೆ ಇದರಲ್ಲಿ. ಓಕೆ, ಸ್ಪೆಷಲ್ ವೊಕ್ಯಾಬುಲರಿ. ಈಗ ಬರ್ತ್ಗೆ ಸೀಕ್ವೆನ್ಸ್ ಅದು ಮೊದಲಿನವ ಕೊನೆಯವ ಹೇಳೋದಕ್ಕಿಂತ ಮೊದಲು ಕಡೀರ್ದಾಯಿ ಆಣು ಅಂದ್ರೆ ಮೊದಲಿನವ ಹುಡುಗ, ಅಕ್ಕೇರಿದಳು ಪೊಣ್ಣು, ಅಕ್ಕೇರಿ ಕೊನೆಯವಳು. ಅಕ್ಕೇರಿ, ಕಡೀರ್ದ ಕಂಜಿ, ಕಡೀರ್ದ ಲೇಸ್ ಆತರ. ಕಡೀರ್ದ ಕಂಜಿ ಅಂದ್ರೆ ಏನು? ಕಾಫ್. ಈಗ ಹಸು ಕರು ಹಾಕಿದ್ರೆ ಕಡೀರ್ದ ಕಂಜಿ, 2ನೇ ಕಂಜಿ, 3ನೇ ಕಂಜಿ. ನಡುವಣಿ ಅಂದ್ರೆ ನಡುವಿನವನು. ಓಕೆ, ಈ ತರ ಬೇರೆ ಬೇರೆ ಇದಕ್ಕೆ ನೀವು ಅರ್ಥ ಮಾಡಿಕೊಂಡು ಬಳಕೆ ಮಾಡ್ಬೇಕಾಗುತ್ತೆ. ಓಕೆ, hope you understand. Once again I repeating, ಕಡೆ, ಕೊಡಿ, ಕಡೆ, ಮುದಿಲು, ನಡು, ಸುರು, ಅಕೇರಿ, ಸುರು, ನಡು, ದುಂಬು ಪಿರ, ಎದುರು ಪಿರ, ನಡುಟ್ಟು, ಒಂಜನೆ, ರಡ್ಡನೆ, ಮೂಜನೆ. ಓಕೆ, ಕಡಿರ್ದ, ಅಕ್ಕೇರಿದ. ಇದನ್ನು ಬೇರೆ ಬೇರೆ ಕಡೆ ಒಂದು 10 ವಾಕ್ಯ ಮಾಡಿ ಅಥವಾ ಬೇರೆ ಬೇರೆ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಟ್ರೈ ಟು ರಿಪೀಟ್ ಸೇಮ್ ಕಂಟೆಸ್ಟ್ ಅಂತ ತಗೊಂಡ್ಬಿಟ್ಟು ನೀವು ಬೇರೆ ಬೇರೆ ವಾಕ್ಯಕ್ಕೆ ಅಪ್ಲೈ ಮಾಡ್ಲಿಕ್ಕೆ ನೋಡಿ. ಓಕೆ, ಇದಿಷ್ಟು ಪೊಸಿಷನ್, ಲೊಕೇಶನ್ ಬಗ್ಗೆ. ಏನಾದ್ರು ಹೆಚ್ಚಿದ್ರೆ ನಾನು ಕಮೆಂಟ್ ಅಲ್ಲಿ ಆಡ್ ಮಾಡ್ತೇನೆ. ಥ್ಯಾಂಕ್ ಯು.